ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಡೈರಿ ಡೇ ಐಸ್ ಕ್ರೀಮ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಪ್ರಕೃತಿ ಗೌಡ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ ಅವರ 2 ಸ್ಟಾರ್ ರೈಸ್, ಗಾಂಧಿ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್ ಹಾಗೂ ಡೈರಿ ಡೇ ಐಸ್ ಕ್ರೀಮ್. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿದ್ದಾರೆ ವಿದ್ಯಾಧರ್ ಕಾಮತ್. ಅವರಿಗೆ ಸ್ವಾಗತಿಸೋಣ. ನಮಸ್ಕಾರ. ಹೇಗಿದ್ದೀರಾ? ಇವತ್ತು ಏನು ಸ್ಪೆಷಲ್ ಡಿಶ್ ಮಾಡ್ತಾ ಇದ್ದೀರಾ? ಇವತ್ತು ಇನ್ನೊಂದು ಇನ್ಸ್ಟೆಂಟ್ ಡಿಶ್, ಕ್ರಿಸ್ಪಿ ಕಾರ್ನ್. ಓಕೆ, ಕ್ರಿಸ್ಪಿ ಸ್ವೀಟ್ ಕಾರ್ನ್ ಮಾಡ್ತಾ ಇದ್ದೀರಾ. ಹೇಗೆ ಸ್ಟಾರ್ಟ್ ಮಾಡ್ಕೊಳೋದು? ಫಸ್ಟ್ ಲೈಟ್ ಮಾಡೋಣ. ಓಕೆ, ಕಡಾಯಿ. ಓಕೆ, ಸೊ ನೆಕ್ಸ್ಟ್ ನಮಗೆ ಬೇಕಾದ ಇಂಗ್ರೀಡಿಯೆಂಟ್ ಆಯಿಲ್ ಹೀಟ್ ಆಗಬೇಕು. ಎಸ್, ನಮ್ಮ ಕಿಚನ್ ಅಲ್ಲಿ ಬಳಸೋದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕಾ? ಸ್ವಲ್ಪ ಹಾಕಿ ಫ್ರೈ ಆಗಬೇಕಿದೆ. ಸೊ ಕಾರ್ನ್ ನಾವು ಡೀಪ್ ಫ್ರೈ ಮಾಡ್ತಿದ್ದೇವೆ. ಓಕೆ, ಚೆನ್ನಾಗಿ ಬಾಯ್ಲ್ಡ್ ಆಗಬೇಕು. ಹೌದು, ಫುಲ್ ಹೀಟ್ ಆಗಬೇಕು. ಸೊ ಅದಕ್ಕೆ ಫಸ್ಟ್ ಇಟ್ಟಿದ್ದೇನೆ. ಸೊ ಅಲ್ಲಿ ತನಕ ಅದು ಹೀಟ್ ಆಗೋ ತನಕ ನೆಕ್ಸ್ಟ್ ನಾವು ಮಿಕ್ಸಿಂಗ್ ಮಾಡೋಣ. ಏನೇನು ಮಿಕ್ಸಿಂಗ್? ಕಾರ್ನ್ ಕೋಟಿಂಗ್ ಮಾಡಲಿಕ್ಕಿದೆ ಫಸ್ಟಿಗೆ. ಸೊ ಸ್ವೀಟ್ ಕಾರ್ನ್, ಯಾಕಂದರೆ ಹೆಸರು ಸ್ವೀಟ್ ಕಾರ್ನ್ ಅಂತ. ಸೊ 1 ಬೌಲ್ ಕಾರ್ನ್ ಇದೆ ನನ್ನ ಹತ್ರ ಈಗ. ಓಕೆ, ಸೊ ಕಾರ್ನಿಗೆ ಕೋಟಿಂಗ್ ಇದು ಫ್ಲೇವರ್ ಇಂಗ್ರೀಡಿಯೆಂಟ್ ಮಾಡಲಿಕ್ಕೆ ಸಾಲ್ಟ್ ಸ್ವಲ್ಪ ಸಾಲ್ಟ್, ರುಚಿಗೆ ತಕ್ಕಷ್ಟು ಸಾಲ್ಟ್. ಓಕೆ, ಸೊ ಸ್ವಲ್ಪ ಪೆಪ್ಪರ್ ಪೌಡರ್. ಇದು ಸ್ವಲ್ಪನಾ? ಸ್ವಲ್ಪ ಫ್ಲೇವರ್ ಪಿಂಚ್. ಅಂದ್ರೆ ತುಂಬಾ ಖಾರ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಹಾಕ್ಬೋದು. ಸೊ ನಾನೀಗ ರೆಡ್ ಚಿಲ್ಲಿ ಯೂಸ್ ಮಾಡ್ತೀನಿ. ಸೊ ಅದಕ್ಕೆ ಸ್ವಲ್ಪ ಪಿಂಚ್ ಆಗ್ತಿದೆ, ತುಂಬಾ ಬೇಡ ಹೇಳಿ. ಓಕೆ, ನೆಕ್ಸ್ಟ್ ಕಾರ್ನ್ ಫ್ಲೋರ್ ವಿತ್ ಮೈದಾ, ಇದು 1 ಟೇಬಲ್ ಸ್ಪೂನ್ ಈಚ್ ಇದೆ. ಓಕೆ, ಸೊ ಕೋಟಿಂಗ್ ಬೈಂಡಿಂಗ್. ಓಕೆ, ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಫುಲ್ ಮಿಕ್ಸ್ ಅಪ್ ಆಗಬೇಕಲ್ಲ, ಫುಲ್ ಫ್ಲೇವರ್ಸ್ ಎಲ್ಲದಕ್ಕೂ ಕೋಟ್ ಆಗಬೇಕು. ಈ ಮಳೆಗೆ ತುಂಬಾನೇ ಚೆನ್ನಾಗಿರುತ್ತೆ ಅಲ್ಲ, ತುಂಬಾ ಟೇಸ್ಟ್ ಇರುತ್ತೆ, ಕ್ರಿಸ್ಪಿ ಇರುತ್ತೆ, ಕ್ರಂಚಿ. ಎಲ್ಲರೂ ಕೂಡ ಚಾಟ್ಸ್ ಈವ್ನಿಂಗ್ ಟೈಮ್ ಮಳೆ ಬರ್ತಾ ಇದ್ರೆ ಫುಲ್ ಒಳ್ಳೆ ಟೇಸ್ಟಿ ಆಗಿರುತ್ತೆ. ಚಿಕ್ಕ ಮಕ್ಕಳಿಂದ ಏಜ್ ಪರ್ಸನ್ ತನಕ ಎಲ್ಲರೂ ಇಷ್ಟಪಡೋದು. ಮತ್ತೆ ಆರೋಗ್ಯಕರನೂ ಹೌದು. ಕಾರ್ನ್ಸ್ ಅಲ್ವಾ ಯೂಸ್ ಮಾಡ್ತಿರೋದು. ಸೊ ಆಯಿಲ್ ಹೀಟ್ ಆಗಿದೆ. ಸೊ ಕಾರ್ನ್ ಬಿಡೋಣ. ಕಾರ್ನ್ ಹೇಗೆ ಹಾಕ್ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ಹಾಕ್ಬೇಕಾ? ಹಾಕ್ತಾ ಇದ್ರೆ ಆಯ್ತು. ಸೊ ತುಂಬಾ ದೂರದಿಂದ ಹಾರತ್ತಲ್ವ, ಅಂದ್ರೆ ಜಸ್ಟ್ ಸ್ವಲ್ಪ ಎಷ್ಟೊತ್ತು? 1 ಮಿನಿಟ್ 2 ಮಿನಿಟ್ಸ್ ಬಾಯ್ಲ್ ಆದ್ರೆ 2 ಮಿನಿಟ್ಸ್ ಅಲ್ಲಿ ಫ್ರೈ ಆಗುತ್ತೆ. ಯಾಕಂದ್ರೆ ಕಾಲ್ ಕೋಟಿಂಗ್ ಫ್ಲೇವರ್ ಬಂದ್ರೆ ಫ್ಲೇವರ್ಸ್ ಮೇಲ್ ಸ್ವೀಟ್ ಕಾರ್ನ್ ಯೂಶುವಲಿ ನಾವು ನಾರ್ಮಲ್ ತಿಂತೇವೆ. ಸೊ ಹಾಗಾಗಿ ತುಂಬಾ ಫ್ರೈ ಆಗಬೇಕು ಹೇಳಿ. ಫುಲ್ ಸ್ವಲ್ಪ ಜಾಸ್ತಿ ಫ್ರೈ ಆದ್ರೂ ರೋಸ್ಟ್ ಆಗಿ ಒಳ್ಳೆ ಕ್ರಿಸ್ಪ್ ಆಗುತ್ತೆ. ತುಂಬಾ ಹೆವಿ ಕೋಟಿಂಗ್ ಇರಲ್ಲ. ಓಕೆ, ವೆರಿ ಥಿನ್ ಕೋಟಿಂಗ್. ಕಾರ್ನ್ ಫುಲ್ ವಿಸಿಬಲ್ ಇರುತ್ತೆ. ಜಸ್ಟ್ ಮೇಲ್ ಮಾತ್ರ. ತುಂಬಾ ಡೀಪ್ ಮಾಡಿದ್ರೆ ಕಾರ್ನ್ ಹಾರ್ಡ್ ಆಗುತ್ತೆ, ಟೇಸ್ಟ್ ಹೋಗುತ್ತೆ. ಓಕೆ, ಫುಲ್ ಸ್ಪ್ರೆಡ್ ಮಾಡಿ. ಸೊ ಫ್ರೈ ಆಗಿದೆ. ಸೊ ಈಗ ಪ್ಲೇಟಿಂಗ್ ಮಾಡಿ. ಅಂದ್ರೆ ಫಸ್ಟ್ ಅದು ಫುಲ್ ಆಯಿಲ್ ಇಳಿಯುತ್ತಲ್ಲ, ಎಕ್ಸಸ್ ಆಯಿಲ್ ಡ್ರೈನ್ ಆಗಿ
ಇದು ಈವ್ನಿಂಗ್ ಟೈಮ್ ಒಳ್ಳೆ ಇರುತ್ತೆ, ಒಳ್ಳೆ ಸ್ನ್ಯಾಕ್ ಒಳ್ಳೆ ಸ್ನ್ಯಾಕ್ಸ್ ಒಳ್ಳೆ ಇರುತ್ತೆ. ಸೊ ಈಸಿಯನ್ನು ಕೂಡ ಮಾಡ್ಬೋದು. ಸೊ ಎಕ್ಸ್ಟ್ರಾ ಫ್ಲೇವರ್ಸ್ ಸ್ವಲ್ಪ ಆ್ಯಡ್ ಮಾಡ್ತಿದ್ದೀನಿ. ಓಕೆ, ಏನು? ಸೊ ಮಿಕ್ಸ್ ಹರ್ಬ್ಸ್ ಆ್ಯಸ್ ಯೂಶ್ವಲ್ ನಾನು ಆಲ್ಮೋಸ್ಟ್ ಎಲ್ಲ ಫುಡ್ ಮಾಡುವಾಗ ಯೂಸ್ ಮಾಡ್ತೀನಿ. ಟೇಸ್ಟ್ ಒಳ್ಳೆ ಬರುತ್ತೆ. ಸೊ ಜಸ್ಟ್ ಸ್ಪ್ರಿಂಕಲ್ ಆರಿಗ್ಯಾನೋ ಇದೆ, ಬೇಸಿಲ್ಸ್ ಇದೆ. ಸೊ ನಿಮಗೆಲ್ಲ ಹರ್ಬ್ಸ್ ಮಿಕ್ಸ್ ಬರುತ್ತೆ. ಸೊ ಟೇಸ್ಟ್ ಎಕ್ಸ್ಟ್ರಾ ಕೊಡಲಿಕ್ಕೆ ಚಾಟ್ ಮಸಾಲ ಟೇಸ್ಟ್ ಸ್ವಲ್ಪ ಜಾಸ್ತಿ, ಸ್ವಲ್ಪ ಚಟ್ಪಟ ಟೇಸ್ಟ್ ಇರುತ್ತೆ. ಸ್ವೀಟ್ ಕಾರ್ನ್ ನಾನಂತೂ ಕಾಯ್ತಾ ಇದ್ದೆ ಯಾವಾಗ ಟೇಸ್ಟ್ ಮಾಡಬೇಕು ಅಂತ. ಈ ಮಳೆಗೆ ಕ್ರಿಸ್ಪಿ ಸ್ವೀಟ್ ಕಾರ್ನ್ ಅಂದರೆ ಎಲ್ರಿಗೂ ಕೂಡ ಇಷ್ಟನೇ, ನನಗೂ ತುಂಬಾ ಇಷ್ಟ. ನೋಡೋಣ ಟೇಸ್ಟ್ ಹೇಗಿದೆ. ಥ್ಯಾಂಕ್ ಯು ಸೋ ಮಚ್. ವಾವ್ ವಾವ್ ವಾವ್, ಸೂಪರ್ ಆಗಿದೆ ಟೇಸ್ಟ್. ಎಸ್, ನೀವು ಕೂಡ ಟೇಸ್ಟ್ ಮಾಡಿ. ಎಸ್, ಸೂಪರ್ ಆಗಿದೆ. ಎಸ್, ಈ ಮಳೆಗಂತೂ ಕ್ರಿಸ್ಪಿ ಸ್ವೀಟ್ ಕಾರ್ನ್ ಅಂತೂ ಟೇಸ್ಟ್ ಮಾಡೋಕ್ಕೆ ನಾನು ಟೇಸ್ಟ್ ಮಾಡಿದೆ. ಸೂಪರ್ ಆಗಿದೆ, ಸಖತ್ತಾಗಿದೆ. ಸೊ ನೀವು ಟೇಸ್ಟ್ ಮಾಡಬೇಕು. ಅದಕ್ಕಿಂತ ಮುಂಚೆ ಮಾಡುವ ವಿಧಾನ ನೋಡ್ಕೊಂಡು ಬನ್ನಿ. ಕ್ರಿಸ್ಪಿ ಸ್ವೀಟ್ ಕಾರ್ನ್ ತಯಾರಿಸುವ ವಿಧಾನ. ಮೊದಲು ಸ್ವೀಟ್ ಕಾರ್ನ್ಗೆ ರುಚಿಗೆ ತಕ್ಕಷ್ಟು ಉಪ್ಪು, ಕರಿಮೆಣಸು ಪುಡಿ, ಮೆಣಸಿನ ಪುಡಿ, ಕಾರ್ನ್ಫ್ಲೋರ್ ಹಾಗೂ ಮೈದಾ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡು ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಸ್ವೀಟ್ ಕಾರ್ನ್ ಅನ್ನು ಉದುರುದುರಾಗಿ ಹಾಕಿ ಕರಿದುಕೊಳ್ಳಿ. ಆನಂತರ ಮೇಲಿನಿಂದ ಮಿಕ್ಸ್ಡ್ ಹರ್ಬ್ಸ್ ಹಾಗೂ ಚಾಟ್ ಮಸಾಲಾ ಪುಡಿ ಉದುರಿಸಿ. ಈಗ ಕ್ರಂಚಿ ಆ್ಯಂಡ್ ಕ್ರಿಸ್ಪಿ ಸ್ವೀಟ್ ಕಾರ್ನ್ ಈಸ್ ರೆಡಿ. ಎಸ್, ನಾನು ಕೂಡ ಟೇಸ್ಟ್ ಮಾಡ್ತಾ ಇದ್ದೀನಿ. ನೋಡಿ, ನಂದು ಇನ್ನೂ ಖಾಲಿ ಆಗಿಲ್ಲ, ಟೇಸ್ಟ್ ಮಾಡ್ತಾ ಇರ್ತೀನಿ. ಇವ್ರು ಕೂಡ ಇನ್ನೊಂದು ರೆಸಿಪಿ ಟ್ರೈ ಮಾಡ್ತಾರೆ. ಇನ್ನೊಂದು ರೆಸಿಪಿ ಏನಂತ ನೋಡಬೇಕಾ? ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ವಿರಾಮದ ನಂತರ ಮತ್ತೆ ಸಿಗ್ತೀವಿ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವಿರಾಮದ ನಂತರ ಮತ್ತೆ ಸ್ವಾಗತ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಕಾರ್ಯಕ್ರಮಕ್ಕೆ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ ಅವರ 2 ಸ್ಟಾರ್ ರೈಸ್, ಗಾದೆ ಪ್ರೀಮಿಯಂ ಸೀ ಫುಡ್ಸ್, ಪೋಸ್ಟ್ಮ್ಯಾನ್ ಬ್ರೂದಾಲ್ ಹಾಗೂ ಡ್ಯಾರಿ ಡೇ ಐಸ್ ಕ್ರೀಮ್. ಓಕೆ ವಿದ್ಯಾರ್ಥಿಗಳವರೇ, ಇವತ್ತು ಇನ್ನೊಂದು ಹೊಸ ಡಿಶ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಏನು ಡಿಶ್ ಮಾಡ್ತಾ ಇದ್ದೀರಾ? ಕೇಜನ್ ಪೊಟ್ಯಾಟೋಸ್ ಹೇಳಿ. ಕೇಜನ್ ಪೊಟ್ಯಾಟೋಸ್. ಓಕೆ, ಇಟ್ಸ್ ಅ ಸ್ಟಾರ್ಟರ್ ಡಿಶ್. ಸ್ಟಾರ್ಟರ್ ಡಿಶ್ ಸಿಂಪಲ್ ಆಗಿರುತ್ತೆ, ಈಜಿ ಇದೆ. ಓಕೆ, ಸೊ ಫಸ್ಟ್ ನಾವು ಹೇಗೆ ಸ್ಟಾರ್ಟ್ ಮಾಡೋಣ? ಸೊ ಗ್ಯಾಸ್ ಲೈಟ್ ಮಾಡಿ ಆಯಿಲ್ ಹೀಟಿಗೆ ಇಡೋಣ. ಎಸ್, ನಾವು ಬಳಸೋದಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಎಷ್ಟು ಹಾಕಿ? ಸ್ವಲ್ಪ ಡೀಪ್ ಫ್ರೈ ಮಾಡೋಕ್ಕಿದೆ. ಸೊ ಪೊಟ್ಯಾಟೊ ಡೀಪ್ ಫ್ರೈ ಇದೆ. ಓಕೆ, ಸಾಕು. ಆಯಿಲ್ ಹೀಟ್ ಆಗಲಿ. ಸೊ ಟಿಲ್ ದೆನ್ ನಾವು ನೆಕ್ಸ್ಟ್ ಮಾಡೋಣ. ಓಕೆ, ಸೊ ಅದು ಫುಲ್ ಸ್ಲ್ಯಾಶಸ್ ಮಾಡಿ ಇಟ್ಕೊಂಡು. ಪೊಟ್ಯಾಟೋಸ್ ಅನ್ನು ನಾವು ಪಾರ್ಟ್ಸಲ್ಲಿ ಕಟ್ಟಿಂಗ್ ಮಾಡಿದ್ದೇನೆ. ತುಂಬಾ ಅದರಲ್ಲಿ ಫ್ಲಶ್ ಇಲ್ಲ ಅಂದ್ರೆ ವಿತ್ ಸ್ಕಿನ್ ಬೇಕು. ಸೊ ಅದು ಕ್ರಿಸ್ಪಿನೆಸ್ ಬರುತ್ತೆ. ಓಕೆ, ಸೊ ಪೊಟ್ಯಾಟೋಸ್. ಓಕೆ, ಸೊ ಬೈಂಡಿಂಗಿಗೆ ಇದರಲ್ಲಿ ಕಾರ್ನ್ಫ್ಲವರ್ ಮತ್ತೆ ಮೈದಾ ಇದೆ. ಇದು ತುಂಬಾ ಹಾಕ್ಲಿಕ್ಕಿಲ್ಲ. ಸೊ ಸ್ವಲ್ಪ ಕೋಟ್ ಆದ್ರೆ ಆಯ್ತು, ಕೋಟಿಂಗ್ ಆದ್ರೆ ಆಯ್ತು. ಸೊ ಕೋಟಿಂಗಿಗೆ ಬೇಕಾದಷ್ಟು 2 ಸ್ಪೂನ್, ಜಾಸ್ತಿ ಇಲ್ಲ. ಅಂದ್ರೆ ಎಷ್ಟು ಪೊಟ್ಯಾಟೋಸ್ ತಗೊಂಡ್ತೀರಾ? ನಾನು ಬೇಬಿ ಪೊಟ್ಯಾಟೋಸ್ 3 ತಗೊಂಡಿದ್ದೇನೆ. 3 ನಂಬರ್ಸ್. ಹೌದು, ಅಂದ್ರೆ ಡಿಪೆಂಡ್ಸ್ ನಾವು ಎಷ್ಟು ಮಾಡ್ತೀವಿ ಕ್ವಾಂಟಿಟಿ ಮೇಲೆ. ಸೊ ನಾನಲ್ಲಿ 3 ಪೊಟ್ಯಾಟೋಸ್ ತಗೊಂಡಿದ್ದೇನೆ. ಸೊ 2 ಸ್ಪೂನ್ ಕಾರ್ನ್ಫ್ಲವರ್ ಇದೆ. ಸೊ ಫ್ಲೇವರ್ ಪೆಪ್ಪರ್ ಪೌಡರ್, ಸ್ವಲ್ಪ ಚಿಲ್ಲಿ ಪೌಡರ್,
ಈ ನಾನ್ ವೆಜ್ ತಿನ್ನೋರಿಗೆ ಬರೀ ನಾನ್ ವೆಜ್ ಟೇಸ್ಟ್ ನೋಡೋರಿಗೆ ವೆಜ್ಜಲ್ಲೂ ಸೊ ಡಿಫ್ರೆಂಟ್ ವೆರೈಟೀಸ್ ತೋರಿಸ್ತಾ ಇದ್ದೀರಾ. ಎಸ್ ವೀಕ್ಷಕರೇ ನೋಡಿ, ಡಿಫ್ರೆಂಟ್ ವೆಜ್ಜಲ್ಲೂ ಕೂಡ ಟೇಸ್ಟ್ ತೋರ್ತಾ ಇದ್ದಾರೆ. ನಿಮಗೂ ಕೂಡ ಇಷ್ಟ ಆಗುತ್ತೆ, ನಿಮ್ಮ ಮನೇಲೂ ಮಾಡಿ, ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಅಲ್ವಾ. ಸೊ ಪೊಟ್ಯಾಟೋಸ್ ಅಂದರೆ ಮಕ್ಕಳಿಗೆ ತುಂಬಾನೇ ಇಷ್ಟ, ಎಲ್ರಿಗೂ ಇಷ್ಟ. ಸಾಲ್ಟ್ ಟು ಟೇಸ್ಟ್. ಓಕೆ, ರುಚಿಗೆ ತಕ್ಕಷ್ಟು ಸಾಲ್ಟ್. ಫುಲ್ ಮಿಕ್ಸಪ್ ಮಾಡಬೇಕಲ್ಲ, ಮಾಡಿ ಒಂದು 2 ಮಿನಿಟ್ಸ್ ಬಿಡೋಣ ಡ್ರೈ ಆಗಲಿ. ಓಕೆ, ಏನು ಮಾಡ್ಕೊಂಡಿರೋದು? ಓಕೆ, ಬೇಸಿಕ್ಲಿ ನಮ್ಮದು ಕನ್ಸ್ಟ್ರಕ್ಷನ್ ಸಿವಿಲ್ ಇಂಜಿನಿಯರಿಂಗ್ ಬೈಕ್. ಓಕೆ, ಸಿವಿಲ್ ಇಂಜಿನಿಯರ್ ಓದಿದ್ದೀರಾ? ಅಂದ್ರೆ ಇದು ಲೈಕ್ ಹಾಬಿನಾ? ಇದು ಖಾಲಿ ಹಾಬಿ ಅಂದ್ರೆ ಯಾವಾಗ ಫ್ರೀ ಟೈಮ್ ಯಾವಾಗ ಇರುತ್ತೆ ಆಗ ಕುಕ್ ಮಾಡ್ತೀರಾ? ಅಂದ್ರೆ ಮನೇಲಿ ತುಂಬಾನೇ ಫೇವ್ರೇಟ್ ಅನ್ಸುತ್ತಲ್ಲ, ಎಲ್ಲರೂ ಕೂಡ ನಿಮ್ಮ ಡಿಶಸ್ ಮಾಡ್ತಾ ಇರ್ತೀರಾ, ಹೇಳ್ತಾ ಇರ್ತೀರಾ ಯಾವ ಡಿಶಸ್ ಮಾಡು ಅಂತ ಹೇಳ್ತಿರ್ತಾರ. ಫ್ರೆಂಡ್ಸ್ ಔಟಿಂಗ್ಸ್ ಹಂಗೆಲ್ಲ ಮಾಡ್ತೇವೆ, ವೀಕೆಂಡ್ ಪ್ಲಾನ್ ಮಾಡ್ತೇವೆ, ಫ್ರೆಂಡ್ಸ್ ಮನೇಲಿ ಏನಾದ್ರು ಮಾಡ್ತೇವೆ. ಸೊ ನಾವೇ ಕುಕ್ ಮಾಡಿ ಮಾಡೋದು ಟೇಸ್ಟ್ ಒಳ್ಳೆ ಇರುತ್ತೆ. ಗೆಟ್ ಟುಗೆದರ್ ಎಲ್ಲ ಫ್ರೆಂಡ್ಸ್ ಇರ್ತಾರೆ, ಖುಷಿ ಆಗುತ್ತೆ. ಆಯಿಲ್ ಹೀಟ್ ಆಗಿದೆ ಅನ್ಸುತ್ತೆ, ಫ್ರೈ ಮಾಡೋಣ. ಸ್ಕಿನ್ ಸೈಡ್ ಡೌನ್ ಹಾಕಿದ್ರೆ ಸ್ವಲ್ಪ ಪಕ್ಕ ಫ್ರೈ ಆಗುತ್ತೆ. ಸೊ ಅದು ಜಾಯಿಂಟ್ ಆಗಬಾರ್ದು. ಹಾಂ, ಕ್ರಿಸ್ಪಿ ಆಗಿರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ. ನೀರೇನು ಆ್ಯಡ್ ಮಾಡಲಿಲ್ಲ, ಸೊ ಪೊಟ್ಯಾಟೊ ನೀರು ಬಿಡುತ್ತೆ. ಇದೆಷ್ಟೊತ್ತು ಬಾಯ್ಲ್ಡ್ ಕ್ರಿಸ್ಪ್ ಆಗುತ್ತೆ. 2 ಮಿನಿಟ್ಸ್ 3 ಮಿನಿಟ್ಸ್. ನೀವು ಜಾಸ್ತಿ ನಾನ್ ವೆಜ್ ಮಾಡೋದಾ ವೆಜ್ ಮಾಡೋದಾ? ವೆಜ್ ಜಾಸ್ತಿ ಮಾಡಿ. ಸೊ ವೆಜ್ಜಲ್ಲ ನೋಡಿ ಎಷ್ಟು ವೆರೈಟಿ ಮಾಡ್ಬೋದಲ್ವಾ, ಬೇಗ ಈಸಿಯಾಗಿ ಕೂಡ ಮಾಡ್ಬೋದು. ಮನೆಗೆ ಯಾರಾದರೂ ಸರ್ಪ್ರೈಸ್ ಆಗಿ ಇನ್ಸ್ಟೆಂಟ್ ಮಾಡ್ಲಿಕ್ಕಿದ್ರೆ ನಾರ್ಮಲ್ ಮನೇಲಿ ಇರುವಂತದನ್ನೇ ಕೂಡ ಇರುತ್ತೆ, ಮತ್ತೆ ಬೇಗನೂ ಕೂಡ ಮಾಡಿದ್ರೆ ಲೈಕ್ ಎಲ್ಲ ಗೆಸ್ಟ್ಗಳಿಗೆ ಇಷ್ಟ ಆಗುತ್ತೆ. ವಿತ್ ಸ್ಕಿನ್ ಹಾಕಿದ್ರೆ ಅಷ್ಟು ಚೆನ್ನಾಗಿ ಟೇಸ್ಟ್ ಒಳ್ಳೆ ಬರುತ್ತೆ. ವಿತ್ ಸ್ಕಿನ್ ಹಾಕಿದ್ರೆ ಹಾಗೇನಿಲ್ಲ, ಆಕ್ಚುಲಿ ವಿತ್ ಸ್ಕಿನ್ ಹಾಕಿದ್ರೆ ನಮ್ಗೆ ತಿನ್ನುವಾಗ ಕ್ರಿಸ್ಪಿ ಸಿಗುತ್ತೆ. ನಾರ್ಮಲ್ ಈ ಡಿಶ್ ಮಾಡುವಾಗ ಎಲ್ಲರೂ ವಿತ್ ಸ್ಕಿನ್ ಹಾಕ್ತಾರೆ. ಓಕೆ, ಬಟ್ ಫ್ಲೇವರ್ ಎಕ್ಸ್ಟ್ರಾ ಇರೋದು ಆ್ಯಕ್ಚುಲಿ ಸ್ಕಿನ್ನಲ್ಲಿ. ಸೊ ಆಲ್ಮೋಸ್ಟ್ ಆಗ್ತಾ ಇದೆ. ಸೊ ಡ್ರೈನ್ ಮಾಡೋಣ. ನೋಡುವಾಗ್ಲೇ ಲೈಕ್ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ, ಫುಲ್ ಕ್ರಿಸ್ಪಿ ಆಗಿ. ಇದಕ್ಕೆ ಈಗ 2 ಮಿನಿಟ್ಸ್ ಅದು ಆಯಿಲ್ ಡ್ರೈನ್ ಆಗಲಿ. ಸೊ ಟಿಲ್ ದೆನ್ ನಾವು ಅದಕ್ಕೆ ಸಾಸ್ ರೆಡಿ ಮಾಡೋಣ, ಮಿಕ್ಸಿಂಗ್. ಸೊ ಬೌಲ್. ಓಕೆ, ಮಯೋನೀಸ್ ತಗೊಳ್ತಾ ಇದ್ದೇನೆ. ಸೊ ಮಯೋನೀಸ್ ಅದಕ್ಕೆ ಎಕ್ಸ್ಟ್ರಾ ಅಡಿಷನಲ್ ಫ್ಲೇವರ್ ಕೊಡುತ್ತೆ. ಸೊ 2 ಸ್ಪೂನ್. ಎಷ್ಟು 2 ಸ್ಪೂನ್ಸ್? ಜಾಸ್ತಿ ಬೇಕಾದ್ರೆ ಹಾಕ್ಕೊಳ್ಬೋದು, ನಮಗೆ ಎಷ್ಟು ಬೇಕು ನಮ್ಮ ಕನ್ವೀನಿಯಂಟ್ ಪ್ರಕಾರ. ಖಾರ ಬೇಕಾದರೆ ಖಾರ, ಹೇಗೆ ಬೇಕು ಹಾಗೆ. ಸೊ ಮಿಕ್ಸ್ಡ್ ಅಪ್ಸ್. ಸೊ ಚಾಟ್ ಮಸಾಲ, ಸ್ವಲ್ಪ ಚಟ್ಪಟ ಟೇಸ್ಟ್. ಇದು ಕೂಡ ಹಾಗೆ ಅಲ್ವಾ, ನಮ್ಗೆ ಎಷ್ಟು ಬೇಕು ಹಾಗೆ ಅಷ್ಟೇ. ಸೊ ಸ್ವಲ್ಪ ಖಾರ ಸಿಗಲಿಕ್ಕೆ ಪೆಪ್ಪರ್ ಪೌಡರ್, ಸ್ವಲ್ಪ ಕೊರಿಯಾಂಡರ್ ಲೀಫ್ ಚಾಪ್, ಫೈನಲ್ ಚಾಪ್. ಇದು ಫ್ಲೇವರೇ ಒಂಥರ ಚೆನ್ನಾಗಿ ಬರುತ್ತೆ. ಆನಿಯನ್ ಇದೆ, ಚಾಪ್ಡ್ ಆನಿಯನ್ಸ್ ಇದೆ. ಓಕೆ, ಸೊ ಚಾಪ್ಡ್ ಆನಿಯನ್ಸ್. ಸೊ ಮಿಕ್ಸ್ ಅಪ್ ಮಾಡಬೇಕು. ಸೊ ಈ ಡಿಶ್ ತುಂಬ ಖಾರ ಬರಲ್ಲ, ಸ್ವಲ್ಪ ಸ್ವೀಟ್ ಇರುತ್ತೆ, ಸ್ವಲ್ಪ ಖಾರ, ಸ್ವಲ್ಪ ಚಟ್ಪಟ. ಸೊ ಇಟ್ಸ್ ಅ ಮಿಕ್ಸ್ ಫ್ಲೇವರ್. ಅಂದ್ರೆ ಖಾರ ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ಮಾಡ್ಬೋದು. ಸೊ ಇದೆಲ್ಲ ಕಂಪ್ಲೀಟ್ಲಿ ಇದು ನಾವು ಹೇಗೆ ಬೇಕು ನಮಗೆ ಹಾಗೆ ಮಾಡ್ಕೊಂಡು ಈಸಿ ಇರುತ್ತೆ. ಟೇಸ್ಟಿಂಗ್ ಅಲ್ಲಿ. ಸೊ ಪ್ಲೇಟಿಂಗ್ ಮಾಡ್ತಿದ್ದೆ ನಾನು. ಓಕೆ, ಸೊ ಈಗ ರೆಡಿ ಮಾಡಿರುವಂಥ ಸಾಸ್ ಇದಕ್ಕೆ ಹಾಕ್ತಿದ್ದೆ.
ಅಂದ್ರೆ ಅದ್ರ ಮೇಲೆ ಹಾಕ್ಬೇಕಾ? ಡಿಪ್ ಮಾಡ್ಬೋದು, ಇಟ್ಸ್ ಆಲ್ ಅಪ್ ಟು ಅಸ್, ನಮಗೆ ಹೇಗೆ ಬೇಕು ಆ ಟೈಪ್. ಸೊ ನಾನು ನೋಡಕ್ಕೆ ಅಟ್ರಾಕ್ಟಿವ್ ಕಾಣುತ್ತೆ, ಫಸ್ಟ್ ಟೇಸ್ಟ್ ಗಿಂತ ಫಸ್ಟ್ ನೋಡಕ್ಕೆ ಖುಷಿ ಆಗುತ್ತೆ ಅಲ್ವಾ? ಸೊ ಓಕೆ, ಕೊತ್ತಂಬರಿ ಸೊಪ್ಪು, ಅಡಿಷನಲ್ ಗಾರ್ನಿಶ್. ಓಕೆ, ಸೊ ಪ್ಲೇಟಿಂಗ್ ರೆಡಿ. ನಾನು ಕೂಡ ಕಾಯ್ತಾ ಇದ್ದೆ. ಓಕೆ, ಸ್ಮೆಲ್ ತುಂಬ ಚೆನ್ನಾಗಿದೆ. ನಾವು ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ನನ್ನ ಜೊತೆ ನೀವು ಕೂಡ ಟೇಸ್ಟ್ ಮಾಡಿ. ಕ್ರಿಸ್ಪಿ ಆಗಿದೆ. ವಾವ್ 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 ವಾವ್, ಸೀರಿಯಸ್ಲಿ ಸೂಪರ್ ಆಗಿದೆ. ತುಂಬಾನೇ ಟೇಸ್ಟ್ ಇದೆ, ತುಂಬಾನೇ ಸಖತ್ತಾಗಿದೆ. ಈ ಈವ್ನಿಂಗ್ ಟೈಮಲ್ಲಂತೂ ಸ್ಪೆಷಲ್ ಆಗಿ ಕ್ರಿಸ್ಪಿ ಆಗಿ ಇರೋ ಕೇಸನ್ ಪೊಟ್ಯಾಟೊ ಕೂಡ, ಪೊಟ್ಯಾಟೊದಲ್ಲೂ ತುಂಬಾನೇ ಫ್ಲೇವರ್ಸ್ ಇರುತ್ತೆ, ತುಂಬಾನೇ ಫ್ಲೇವರ್ಸ್ ಕೂಡ ಮಾಡ್ಬೋದು. ನೋಡಿ ಏನು ಸಖತ್ತಾಗಿ ಮಾಡಿದ್ದಾರೆ ಅಂತ. ಇದು ಮಾಡುವ ವಿಧಾನ ನೋಡ್ಕೊಂಡು ಬರೋಣ. ಕೇಜನ್ ಪೊಟ್ಯಾಟೋಸ್ ತಯಾರಿಸುವ ವಿಧಾನ. ಮೊದಲು ಆಲೂಗಡ್ಡೆಯನ್ನು ಸಿಪ್ಪೆ ಸಮೇತ ಚಿಕ್ಕ ಚಿಕ್ಕದಾಗಿ ತುಂಡು ಮಾಡಿಕೊಂಡು ಕಾರ್ನ್ಫ್ಲೋರ್, ಕರಿಮೆಣಸು ಪುಡಿ, ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸಿ 5 ನಿಮಿಷ ನೆನೆಯಲು ಇಡಿ. ನಂತರ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಒಂದೊಂದನ್ನೇ ಹಾಕಿ ಗರಿಗರಿಯಾಗುವವರೆಗೂ ಕರಿಯಿರಿ. ಇನ್ನೊಂದೆಡೆ 1-2 ಚಮಚ ಮಯನೀಸ್ಗೆ ಮಿಕ್ಸ್ಡ್ ಹರ್ಬ್ಸ್, ಚಾಟ್ ಮಸಾಲಾ ಪುಡಿ, ಕರಿಮೆಣಸು ಪುಡಿ, ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಹಾಗೂ ಈರುಳ್ಳಿ ಹಾಕಿ ಕಲಸಿ ಡಿಪ್ ತಯಾರಿಸಿಕೊಳ್ಳಿ. ಈಗ ಕರಿದ ಪೊಟ್ಯಾಟೋಸ್ ಅನ್ನು ಡಿಪ್ನೊಂದಿಗೆ ಸರ್ವ್ ಮಾಡಿದರೆ ಕೇಜನ್ ಪೊಟ್ಯಾಟೋಸ್ ಸವಿಯಲು ಬಲು ಸ್ವಾದಿಷ್ಟ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್. 2 ಡಿಶಸ್ ಕೂಡ ಸಖತ್ತಾಗಿತ್ತು, ತುಂಬಾನೇ ಈಸಿ ಆದ ಡಿಶಸ್ ಕೂಡ, ಈವ್ನಿಂಗ್ ಟೈಮ್ ಮಾಡಬಹುದು, ಎಲ್ಲರೂ ಕೂಡ ಇಷ್ಟಪಡಂತದ ಡಿಶಸ್. ನಾನು ಕೂಡ ಟ್ರೈ ಮಾಡ್ತೀನಿ. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೋಸ್ಕರ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇಂದ ಒಂದು ಚಿಕ್ಕ ಕಾಣಿಕೆ. ಥ್ಯಾಂಕ್ ಯು. ಸಂತೋಷ್ ರೈಸ್ ಮಿಲ್ ಅವರಿಂದ ಒಂದು ಚಿಕ್ಕ ಕಾಣಿಕೆ. ಥ್ಯಾಂಕ್ ಯು. ಇವತ್ತಿನ ಸಂಚಿಕೆ ತುಂಬ ಟೇಸ್ಟ್ ಆಗಿ ತುಂಬ ಕ್ರಿಸ್ಪಿ ಆಗಿರೋ ಐಟಮ್ ಕೂಡ ವಿದ್ಯಾಧರ್ ಕಾಮತ್ ಅವ್ರು ಮಾಡಿದ್ರು. 2 ಕೂಡ ತುಂಬ ಟೇಸ್ಟ್ ಆಗಿತ್ತು, ನನಗೂ ಇಷ್ಟ ಆಯಿತು. ನೀವು ಕೂಡ ಇವತ್ತು ನಿಮ್ಮ ಮನೇಲಿ ಟ್ರೈ ಮಾಡ್ತೀರಾ ಅಂತ ನನಗೆ ಗೊತ್ತು. ಸೊ ಟ್ರೈ ಮಾಡಿ, ತುಂಬ ಟೇಸ್ಟ್ ಆಗಿ ಕೂಡ ಮಾಡಿ, ಎಲ್ಲರೂ ಇಷ್ಟಪಡೋಂಥ ಐಟಮ್ ಇದು. ನಾನು ನೋಡ್ತಾ ಇದ್ದೀನಿ, ಮತ್ತೆ ನೋಡ್ತಾ ಇರಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಡೈರಿ ಡೇ ಐಸ್ ಕ್ರೀಮ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.